ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ 2018-19ನೇ ಸಾಲಿನಿಂದ ಇದುವರೆಗೂ ರೂಪಾಯಿ 101 ಕೋಟಿ ಅಧಿಕ ಮೊತ್ತದ ಅನುದಾನ ಬಿಡುಗಡೆಗೊಂಡಿದ್ದು ಸಮಾರೋಪಾದಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗುತ್ತಿದೆ ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ತಿಳಿಸಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳ ವಿವರ ನೀಡಿ 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತು ಸೇತುವೆಗಳ ಅಭಿವೃದ್ಧಿ, 12 ಕೋಟಿ ವೆಚ್ಚದಲ್ಲಿ ಪುತ್ತೂರು ಉಪ್ಪಿನಂಗಡಿ ಚತುಷ್ಪಥ ರಸ್ತೆ ನಿರ್ಮಾಣ, ಒಟ್ಟು 16.77 ಕೋಟಿ ವೆಚ್ಚದಲ್ಲಿ ಮಳೆಹಾನಿ ಯೋಜನೆಯಡಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗುವುದು ಎಂದರು. ಲೋಕೋಪಯೋಗಿ ಇಲಾಖೆಯ 50-50 ಜಿಲ್ಲಾ ಮತ್ತು ಇತರ ರಸ್ತೆಗಳ ಯೋಜನೆಯಡಿ 2 ಕೋಟಿ 25 ಲಕ್ಷ 225 ಲಕ್ಷ. ಲೋಕೋಪಯೋಗಿ ಇಲಾಖೆಯ 18-19 ಸಾಲಿನ ಠೇವಣಿ ಕೊಡುಗೆ ಮಳೆಹಾನಿ ಕಾಮಗಾರಿ ಅದು ರೈನ್ ಡ್ಯಾಮೇಜಿಂಗ್ ರಸ್ತೆ ಹಾಳಾದಕ್ಕೆ 113 ಲಕ್ಷ. ಜಿಲ್ಲಾ ಮುಖ್ಯ ರಸ್ತೆಗಳ ನಿರ್ವಹಣಾ ಅಡಿಯಲ್ಲಿ 4 ಕೋಟಿ 15 ಲಕ್ಷ. ಯಾವುದು ನಮ್ಮ ಮೈನ್ ರೋಡ್ಗಳೆಲ್ಲ ಇಲ್ಲಿ MDR ರೋಡ್ ಇದೆ, ಅದರ ಪ್ಯಾಚ್ ವರ್ಕ್ ಮಾಡಲಿಕ್ಕೆ. ಲೋಕೋಪಯೋಗಿ ಇಲಾಖೆಯ ಲೆಕ್ಕ ಶೀರ್ಷಿಕೆ 55 ಅಡಿ ಸೇತುವೆ ಮತ್ತು ಅಭಿವೃದ್ಧಿ ಇದು 1,700 ಲಕ್ಷ ಅಂದರೆ 17 ಕೋಟಿ. ಅದು ಈ ಸಲದ ವಿಶೇಷ ಅನುದಾನ 25 ಕೋಟಿಯಲ್ಲಿ 17 ಕೋಟಿ ಅದರಲ್ಲಿ ಬಂದಿದೆ. ಶಾಲಾ ಕಟ್ಟಡಗಳು ಅದಕ್ಕೆ 21 ಲಕ್ಷ ರೂಪಾಯಿಗಳಿವೆ. ಬೇರೆ ಬೇರೆ ಹೈಸ್ಕೂಲ್ ಕಟ್ಟಡಗಳ ನಿರ್ಮಾಣಕ್ಕೆ ಜಿಲ್ಲಾ ಪಂಚಾಯತಿನ ಟಾಸ್ಕ್ ಫೋರ್ಸ್ ಯೋಜನೆಯಡಿಯಲ್ಲಿ 74 ಲಕ್ಷ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಜೀವಂದರ್ ಜೈನ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಚನಿರ ತಿಮ್ಮಪ್ಪ ಶೆಟ್ಟಿ, ಪುತ್ತೂರು ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ಆರ್ಸಿ ನಾರಾಯಣ ಉಪಸ್ಥಿತರಿದ್ದರು.